ಟಿಕೆಟ್ ರಹಿತವಾಗಿ ಪ್ರಯಾಣಿಸುವವರ ವಿರುದ್ಧ ಕೊಂಕಣ್ ರೈಲ್ವೆ ವಿಶೇಷ ಅಭಿಯಾನವನ್ನೇ ಪ್ರಾರಂಭಿಸಿದ್ದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ದಂಡ ಹಾಕುವಂತಹ ಕಾರ್ಯ ಜಾರಿಗೊಳಿಸಿದೆ. ಕಳೆದ ಮಾರ್ಚ್ ತಿಂಗಳು ಒಂದರಲ್ಲೇ 55.59 ಲಕ್ಷ ರೂಪಾಯಿಗಳನ್ನು ಕೊಂಕಣ್ ರೈಲ್ವೆ ದಂಡದ ರೂಪದಲ್ಲಿ ಸಂಗ್ರಹಿಸಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಇಲಾಖೆ ಈ ಒಂದು ತಿಂಗಳ ಅವಧಿಯಲ್ಲಿ ಒಟ್ಟು 8,633 ಮಂದಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರನ್ನು ಪತ್ತೆ ಹಚ್ಚಿದ್ದು, ಇದಕ್ಕಾಗಿ ನೇಮಕಗೊಂಡಿರುವ ವಿಶೇಷ ತಂಡದ ರೈಲು ಟಿಕೆಟ್ ಪರೀಕ್ಷಕರು ಮತ್ತು ಒಟ್ಟು 55.59 ಲಕ್ಷ ರೂಪಾಯಿಗಳ ದಂಡ ವಸೂಲು ಮಾಡಿದ್ದಾರೆ. ಆದ್ದರಿಂದ ಕೊಂಕಣ ರೈಲ್ವೆಯಲ್ಲಿ ಪ್ರಯಾಣಿಸುವ ಎಲ್ಲಾ ಪ್ರಯಾಣಿಕರು ಅಧಿಕೃತ ಟಿಕೆಟ್ ಪಡೆದು ಪ್ರಯಾಣಿಸುವಂತೆ ಕೊಂಕಣ ರೈಲ್ವೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. प्लेटफॉर्म क्रमांक 5 पर आलेली गाडी 103 नाव